ಇದು ಏಗಳಿಗಿಂದ ನಡೀತಿತ್ತು ಇವೆಲ್ಲ ಕತೆ. ಹಾಂ, ನಿಮ್ಗೆ ಗೊತ್ತಿದ್ದ ಕಣ್ ನೀವು ಸುಮ್ಮನೆ ಆಯ್ಕೊಂಡ್ರಾತಿ ಇಷ್ಟು ದಿವಸ. ಎಂಥದ್ದೇನಪ್ಪ, ನನಗಂತೂ ವಿಚಿತ್ರ ಅನಿಸ್ತೈತೆ. ನೀವು ಹಂಗೆ ಸುಮ್ಮನೆ ಆಯ್ಕೊಂಬರಲ್ಲಲ್ಲ. ಫಸ್ಟಿಗೆಲ್ಲ ಗೊತ್ತಾಯಿಲ್ಲ ಮಗ, ಈ ಬೋಳಿ ಮಗ ಏಗಳು ಹಿಂಗಿಂದೆಲ್ಲ ಮಾಡ್ಕೊಂಡಲ್ಲ. ನಾವು ಒಳ್ಳೆ ರೀತಿ ಇರ್ತ ಅಂತ ಅನ್ಕೊಂಡಿದ್ದು. ಅದು ನಮ್ಮ ಮನೇಲಾರ ಯಾರು ಈ ಥರ ದಾರಿ ತಪ್ತಾರಿದ್ದ ಕಾಣ. ನಿಮ್ಮ ಮಾವ ಒಂಚೂರು ಅದು ಇದು ಮಾತುಕತೆ ಎಲ್ಲ ನಂಬುದು ಬಿಟ್ಟರೆ ಯಾರು ಇಲ್ಲಪ್ಪ, ಯಾರು ಈ ಥರ ಗಣಸ್ರಿಲ್ಲ. ಇವ ಒಬ್ಬ ಇದೆಂತ ಹೇಳ್ತಾರಲ್ಲ, ಯಾವುದು ಹೊಟ್ಟೆಲ್ಲ ಸೂಲಂಗಿ ಹುಟ್ಟಿದಂಗೆ ಆಯ್ತನಕ ಆ ರೀತಿ ಹುಟ್ಕೊಂಡ. ಅದು ಹೆಂಗೆ ಅವಳು ಸಾಹಸ ಮಾಡ್ನೋ ಏನು ಒಂದು ಗೊತ್ತಾಯಿಲ್ಲೇ ಇಲ್ಲ ಕಣ. ಅದು ನನಗೆ ಮಾವ ಕಂಡು ಹೇಳಿದ್ದು, ಅವ್ರಿಗೆ ಯಾರು ಹೇಳಿದ್ದೋ ಏನು ಕತೆ ಗೊತ್ತಿಲ್ಲ. ಮಾವ ಹೇಳಿದ್ದು ನನಗಿಲ್ದಿ, ನನಗೆ ಇನ್ನೂ ಗೊತ್ತಾಗ್ತಿರ್ಲಿಲ್ಲ. ಒಂದು ದಿವಸ ನನ್ನ ಮಗ ಚಿನ್ನದಂಥ ಮಗ ಅವನು ಯಾವ ಬೇವರ್ಸಿ ತಲೆ ಕೆಡಿಸಿದಾಳೋ ಏನೋ. ಮಡ್ಕೇರಿಗೆ ಹೋಯ್ರಂಬ್ರತ್ತೆ, ಒಂದು ದಿವಸ ಇಡೀ ಅವಳೊಟ್ಟಿಗೆ ಇದ್ದಿರಂಬ್ರ ಕಣಿ, ಗಮ್ಮತ್ತು ಮಾಡ್ಕೊಂಡು. ನಂಗೆ ಇಲ್ಲಿಂದ ಇಲ್ಲಿ ಸ್ಕೂಲಿಗೆ ಬಿಟ್ಟು ಬಾ ಅಂದ್ರೆ ಬಿಟ್ಟು ಬರೋದಿಲ್ಲ ಅವರು. ಅಂಥದ್ರೊಳಗೆ ಅವಳು ನಲ್ಲಿವರೆಗೆ ಕರ್ಕೊ ಹೋಯ್ರಂಬ್ರು. ಸುಮ್ಮ ಅಜ್ಜಿ ಅಂತ ಮಾಡ್ತಿದ್ದಾಳೆ ಕಾಣ್ಕಬ. ಅಜ್ಜಿಗೊಂದು ವಿಷಯ ಗೊತ್ತಪ್ಪ ಬೇಡ ಮರೆತೆ. ಮುಂಚೆ ಮಾತಾಡೋ ಮುಂಚೆ ಅವಳಿಗೊಂದು ಮೈ ಮೇಲೆ ಒಪ್ಪದ, ಇನ್ನಿದೊಂದು ಸುರುವಾರ ಕಡೆ ದಿನ ಮೈ ಮೇಲೆ ಬಂದು ನಾ ಎಲ್ಲಿಗೆ ಒಪ್ಪದ. ಈಗಳೇ ಅದಿಗಿದ್ದಿ ಬುಡ್ಕೊಂಡ್ರೆ ಮೈ ಮೇಲೆ ಬಂದಗಳಿಗೆ ಎಂತ ಅತ್ತ ಏನೋ ಗೊತ್ತಿಲ್ಲ. ಪಾಪ ಹಳತ್ತು ಜೀವ ಹೋಯ್ ಕಂಡ್ಕಪ್ಪ ಮಗ ಒಂದ್ಸಲಿ. ಅಜ್ಜಿ ಬಂದಂಗೆ ಇಲ್ಲ ಅತ್ತೆ, ಅಜ್ಜಿಯಲ್ಲಿ ಕಾಣಲಿಲ್ಲಪ್ಪ. ಮಿಣ್ಕಜ್ಜಿ ಒಂದು ಹೊರಗೆ ಮಾತಾಡ್ತಿದ್ದಿತ್ತಲ್ಲ ನಾವು ಅಪ್ಪಷ್ಟೊತ್ತಿಗಷ್ಟೇ. ಮತ್ತೆ ಅಜ್ಜಿ ಸ್ವರ ಕಂಡಂಗಿಲ್ಲ, ಹೋಯ್ಬೇಕಾರೆ ಕಂಡ್ಕಬತ್ತೆ. ಇಲ್ಲ ಮಗ, ಒಂದೊಂದ್ಸಲ ಅಲ್ಲೆಲ್ಲರ ಅಡುಗೆ ಮನೇಲಿ ಅಂತಾರ ಸಣ್ಣ ಪುಟ್ಟದ್ದು ಮಾಡ್ತಿರುತ್ತೆ ಅಜ್ಜಿ. ಹೋಯ್ ಕಂಡ್ಕಬ. ಇಲ್ಲಿಂದ ಮಾತಾಡ್ರೆ ಹೆಚ್ಚು ದೂರ ಇಲ್ಲ ಅಡುಗೆ ಮನೆಗೆ, ಇಲ್ಲೇ ಒಳಗಲ್ಲ. ಹೋಗು ಒಂದ್ಸತಿ ಕಂಡ್ಕಬ. ಮತ್ತೆ ನಿಮ್ಮ ಮಾವನಿಗೆ ಚಹಾ ಬೇಕಾಕೇನು ಹೋಗು. ಅಲ್ಲ ಹೇಳ, ನಿಂಗೆ ಅಷ್ಟು ಗೊತ್ತಿಲ್ಲ ಮಂಡಿ ಹಾಳಾಯ್ತೆ ಅಂತ. ಈಗ ಅವನ ವಿಷಯ ಎಲ್ಲ ಉಳತ್ರಿ ಅಂತ ಕೇಳ್ಕಿದಿತ್ತ. ನಾವೇ ಮನೆಯವ್ರು ಅಂತ ಕಂಡು ಮಾಡ್ಕೊಂಡ್ರೆ ಆಗ್ತಿರ್ಲಿಲ್ಲ. ಆ ಹೆಣ್ಣು ಹೋಯ್ ಅವಳ ಅಮ್ಮನ ಹತ್ರ ಹೇಳಿ. ಅವಳ ಅಮ್ಮ ಮುಂಚೆ ಬಾಯಿ ಬಿಡ್ಕಿ, ಅವಳಿನ ಹೋಯ್ಕ ಊರ ಮನೇಲಿ ಎಲ್ಲರಿಗೆ ಹೇಳಿ. ಇಡೀ ಡಂಗೂರ ಸಾರ್ಕ ಬರಲಿ. ಎಲ್ಲ ಓಡಾಡೋಕತ್ತಿಲ್ಲ ಊರಲ್ಲಿ ಕಡೆ. ಒಂದು ಮಂಡಿ ಇಲ್ದಿದ್ದಂಗೆ ಎಂತ ಕೇಳ್ಕಿದ್ದಿತ್ತ ಆ ಹೆಣ್ಣಿನ ಹತ್ರ. ಅಂತದೇ ಅಮ್ಮ ಇಷ್ಟೋರ್ ಕೂಗ್ತಿದ್ದೆ, ಇಲ್ಲಿ ಹೊರಗೆ ಕೂತರಿಗೆಲ್ಲ ಕೇಂತಿತ್ತಿಲ್ಲ. ಎಂತ ಆಯ್ತಾ ಅಜ್ಜ, ಎಂತ ಆಯ್ತನಕ ಕೇಂತಿದ್ರ. ಕೇಣ್ಕಬ ಹೋಗಿ ಅಂತ ಕೂಗ್ತಾಳಲ್ಲ ಅಂದ್ರೆ ಹಂಗಾಗಿ ಬಂದೆ. ಎಂತ ಐತೆ ಅಮ್ಮ ಇಷ್ಟಪ್ಪ ಕೂಗೋಕೆ? ಅಪ್ಪ ದೇವ ಮುಖ ಕಾಣ. ಶ್ಯಾಮಲೆ ಎಂತ ಆಯ್ತಾ? ಮೀನಶಕ್ಕ ಬಂದು ಒಳ್ಳೆದೈತೆ ಕೂಕಣಿ. ಅತ್ತೆ ಅಜ್ಜಿ ಇಲ್ಲ ಅಲ್ಲ, ಅಜ್ಜಿ ಬಂದಂಗಿಲ್ಲ ಇನ್ನು. ಎಂತ ಇಲ್ಲ ಮಗ, ಅದ ಪೊದ್ನೊಬ್ಬ ಫೋನ್ ಮಾಡಿದ್ದೀನ, ಅದಕ್ಕೆ ಎಂಥರ ತರಕಾರಿ ಬೇಕೇಂಡ ಬೆಳಿಗ್ಗೆ ಹೇಳಿದ್ದೆ. ಮತ್ತೆ ಗಂಡಿ ನೆನ್ಪೋಯತ್ತೆ. ಯಾವುದು ಬೇಕಾ ಇದು ಬೇಕಾ ಎಂಥರ ಆಗಲಿ ಮಾಡಿ ಶುರು ಮಾಡ್ತಾ ಸಿಟ್ಟೆ ಬಂತ ಬೊಯ್ದೆ ಹತ್ಲ. ಒಂದು ಈ ಮಕ್ಕಳಿಗೆ ಒಂದು ಮಂಡೇಲಿ ಇರೋದಿಲ್ಲ ಕಾಣ. ಬೆಳಗ್ಗೆ ಎಲ್ಲ ಹೇಳಿದ್ರೆ ಮತ್ತೆ 10 ಸಲಕ್ಕೆ ಒಂದು ಕಡೆಗೆ ಅದನ್ನೇ ಅದು ಬೇಕಾ ಇದು ಬೇಕಾ, ತಪ್ಪಷ್ಟತೆ ಬೇಕಪ್ಪ ಒಂದು ತತ್ತಿಲ್ಲ. ಇವರು ಹೋಯ್ರು ಮರೀತಿ, ಇವರು ಎಲ್ಲ ಒಟ್ಟಿಗೆ ಹೋಯ್ರೆ ತಗೊಬತ್ರಿ. ಇವರೆಲ್ಲ ಕರೆಕ್ಟ್ ತಗೊಬತ್ರು, ನೀನು ಯೋಚನೆ ಮಾಡಬೇಡ. ಮೀನ್ಗಿನೆಲ್ಲ ಗೊತ್ತಿಲ್ಲ ಅಷ್ಟೇ, ಉಳಿದೆಲ್ಲ ಕರೆಕ್ಟ್ ತಗೊಬತ್ರ ಅವರು. ಅಮ್ಮ ಪಲಾವ್ ಮಾಡಿ ನಾಳೆ. ಆಮೇಲೆ ಎಂತಕ್ಕೆ ಮುಖ ಸಣ್ಣಗೆ ಮಾಡ್ಕೊಂಡಿದೆ? ಅದೇ ಮಂಜಣ್ಣನ ವಿಷಯಕ್ಕೆ. ಮಂಜಣ್ಣಂದ ಇಲ್ಲೆಲ್ಲ ಗಲಾಟೆ ಐತಲ್ಲ, ಮಡ್ಕೇರಿಗೂ ಇರೋಮರ್ಕಣಿ ಅವರಿಬ್ರು ಒಟ್ಟಿಗೆ. ಹೋದ್ವಾರ ಬಾಳಿ ಕುಯ್ಸಿರ, ಅವನ ಬಾಳಿ ಹಾಕೋಕೆ ಹೋಯ್ನೋ ಎಂತಕ್ಕೆ ಹೋಯ್ನೋ ಏನೋ. ಇವಳೊಂದು ಹೇಳ್ದಾಳೆ ಮಡ್ಕೇರಿಗೆ ಹೋದ್ರ ಅನ್ಕಂಡು. ಇವಳಿನ ಕಣ್ಣಾಗೆ ಕಂಡ್ಕೊ ಬಂದಿದ್ದಾಳೇನೋ ಮಡ್ಕೇರಿಗೆ ಹೋದ್. ಸುಮ್ಮನೆ ನನ್ನ ಮಗನೊಂದು ಕೆಟ್ಟನ್ ಮಾಡೋದು. ಸುಮ್ಮನೆ ಇಕ್ಕಮ್ಮ, ಎಂತಕ್ಕೆ ಹೆಣ್ಣಿಗೆ ಕಷ್ಟಪ್ಪ ಬೈತೆ ನೀನು. ಅದ್ರ ದುಃಖ ಅದಕ್ಕೆ ಜಾಸ್ತಿ ಆಯ್ತು. ಇವಳೊಬ್ಬಳು ಬಾಯಿಗೆ ಬಂದಂಗೆ ಇವಳ ಮಗನ ಪಾರ ವಯಸ್ಕ ಬೈಯೋಕೆ ಶುರು ಮಾಡಿದಾಳು. ಎಂತ ಬೈಯೋದು ಹೆಣೆ, ಎಂತ ಬೈಯೋದು? ನಿಮ್ಗೆಲ್ಲರೂ ನಾನೇ ಕೆಟ್ಟಳೈಕ ಅಂತ ಹೇಳ್ದ. ಈಗಳಿನ ಕಾಲದ ಹೆಣ್ಮಕ್ಳು ಹೆಂಗಿರ್ತು ಹೇಳು? ಅದು ತಕ್ಕಂತ ಇರ್ಕಲ್ದ. ನಿನ್ನ ಗಂಟಂಗಾರ ಕಣ್ಣು ಹೆಂಗಿದ್ರು ಅಡ್ಡಿಲ್ಲ ನೀನು, ಅದು ಬೇರೆ ಪ್ರಶ್ನೆ. ಅಷ್ಟೊತ್ತಿಗೆ ಇವಳೊಂದು ಮಂಡಿಗೊಂದು ಹೆಡ್ಗಿ ಎಣ್ಣೆ ಹಾಕೊಂಡು ಅದು ಎಷ್ಟೊತ್ತಿಗೂ ಕೌಚ್ಕೊಂಡೇ ಇರುತ್ತೆ ಮಂಡಿ. ಅದ್ರ ಮೇಲೆ ಗಳಿಕೊಂಡು ಅವನೊಟ್ಟಿಗೆ ಗಲಾಟೆ ಮಾಡೋದು, ಜಗಳ ಮಾಡೋದು, ದುಡ್ಡು ಅನ್ಕ ಇದು ಮಾಡೋದು. ಮತ್ತೆಂತತ್ತು ಅವನು ಮತ್ತೆ ಲೈಕ್ ಮಾಡಿ ಮಾತಾಡೋಟ್ಟಿಗೆ ಹೋಯಪ್ಪ. ಹಂಗ ನಿನ್ನ ಲೆಕ್ಕದಲ್ಲಿ ಹಂಗೆಲ್ಲ ಇದ್ರ ಕೂಡಲೇ ಸೀದಾ ಬೇರೆ ರೊಟ್ಟಿಗೆ ಹೋಯ್ಬಿಡೋದಲ್ದ. ಅದು ಒಂದೇ ಅನ್ಕೊಂಡಲ್ಲ, ಈಗ ಮೊಬೈಲ ಕೆಲಸ ಮಾಡ್ತಾ ಅಂದ. ಇವಳ ಹೆಂಡತಿ ಅದಳು ಎಂತ ಏನು ವಿಚಾರಿಸ್ಕೋಬೇಡ್ದ. ಅಷ್ಟು ಬೊಡ್ಡ ಮಂಡ್ಯ. ನಮ್ಗಾರು ಮಂಡಿಗೊಂದು ಹೊಳಿತು ಮೊಬೈಲ್ ಅಂತ ಏನಂಕ ಗೊತ್ತಿಲ್ದಿರು. ಅಷ್ಟು ಒಂದು ಗೊತ್ತಿಲ್ಲ ಹೆಣ್ಣಿಗೆ. ಅಷ್ಟಿನ್ನೂ ಸುಮ್ಮನೆ ಕಂತವ್ರು ಇವಳಿ. ಒಟ್ಟು ಎಲ್ಲರೂ ದುಡ್ಡು ತಿರ್ಸಿ ಅಷ್ಟೇ. ಕಡೆ ಎಂತ ಮಾಡೋದಾರು ಒಟ್ಟಿಲ್ಲ, ಅವ್ನು ಕುಡ್ಕೊಂಡು ಒಟ್ಟಿಲ್ಲ, ಎಂತ ಮಾಡೋ ಒಟ್ಟಿಲ್ಲ. ಒಟ್ಟು ದುಡೀಕಷ್ಟೇ. ಈಗ ತಪ್ಪಾಯ್ತು. ಈಗ ಅದನ್ನೇ ಹೇಳಿದೆ, ಎಷ್ಟು ಸಲ ಹೇಳ್ತೀರಿ? ಎಂತ ಮುಂದೆ ಮಾಡೋದು ಹೇಳಿ? ನಾನು ಒಬ್ಬಳೇ ಯೋಚನೆ ಮಾಡೋದಾ ಅಥವಾ ಎಲ್ಲರೂ ಸೇರ್ಕೊಂಡು ಅವ್ರನ್ನ ಹದಬಸ್ತಿತ್ತು ಹತ್ರ ಅಂತ? ನಾನು ಹೇಳಿದಾರೆ ಅವನಿಗೆ ಈಗ ಯಾವುದಿಲ್ಲ. ಅವನು ಹೇಳಿದ ಮೊನ್ನೆಷ್ಟೇ ಹೇಳಿದ, ನಮ್ಮಿಬ್ಬರ ಹತ್ರವು ಎಲ್ಲ ಬಿಟ್ಟಾಯ್ತು ಅಂತ ಹೇಳಿ. ಇನ್ನೆಂಥದ್ದು ಸುಮ್ಮನೆ ನೀನು ಅಂದು ಎಂಥದ್ದು ಒಂದು ಬೇರೆದು ಯಾವುದು ತಿಳ್ಕೊಂಡು ಎಂತ ಮಾಡ್ಕೊಂಡಿದ್ದೆ ಅಷ್ಟೇ.
ಎಂಥದ್ದು ಇಲ್ಲ. ಅವನಿಗೆ ಶಿಸ್ತಲ್ಲಿದ್ದ ನೀವು ಒಳ್ಳೆ ರೀತಿ ಅವನೊಟ್ಟಿಗೆ ಜೀವನ ಮಾಡ್ಕೊಂಡು ಹೋಗು. ಒಂದು ಮನೆ ಗಿನ್ನಿ ಅನ್ಕ ನಡೆಸ್ಕೊಂಡು ಒಳ್ಳೆ ರೀತಿ ಬದುಕುದು ಕಲಿ. ಆ ಕೆಲ್ಸಕ್ಕೆ ಹೋಗೋದು ಅಷ್ಟೇ. ನಮಗೇನು ಕೆಲ್ಸಕ್ಕೆ ಹೋಯ್ತು ಅನ್ಕೊಂಡಿಲ್ಲ ನೀನು. ಮನೇಲಿ ಐಕಂತಂದ್ರೆ ಆಯ್ಕು. ಒಂಚೂರು ಆ ಮಂಡಿ ಕೂದಲಿಗೆ ಇದೆಲ್ಲ ಸಾಫ್ ಮಾಡಿ ಬಾಚ್ಕೊಂಡು ಖುಷಿಯಲ್ಲಿದ್ದರೆ ಎಂತ ಗೊತ್ತಾವನು ಎಲ್ಲಿಗಾರು. ನಾನು ಹೇಳಿದರೆ ಫಸ್ಟ್ ಈ ಶ್ಯಾಮಲಕ್ಕ ಪೂರ ಬದಲಾಯ್ಕ, ಪೂರ ಗೆಟಪ್ ಚೇಂಜ್ ಆಯ್ಕ. ಅತ್ತೆ ನೀವು ಅದಕ್ಕೆ ಸಪೋರ್ಟ್ ಮಾಡ್ಕೊ. ಅವ್ರು ಹೆಂಗೆ ಡ್ರೆಸ್ ಮಾಡ್ಕೊಂಡ್ರು ನೀವು ಹಾಗೆ ಹಿಂಗೆ ಅಂತೆಲ್ಲ ಹೇಳೋಕ್ಕಾಗತ್ತೆ. ನೀವು ಹೇಳೋರಲ್ಲ ಗೊತ್ತು, ಯಾರು ಹೇಳದ್ದು. ಹೌದಾ ಶ್ಯಾಮಲ, ನನ್ನ ತಮ್ಮ ಹಾಗೆಲ್ಲ ಕೆಟ್ಟ ಬುದ್ಧಿಯವನಲ್ಲ. ಎಲ್ಲೋ ಎಂಥದ್ದು ಹೆಚ್ಚು ಕಮ್ಮಿ ಆಯ್ತು, ಒಂದ್ಸಲ ಅವನ್ನ ವಾಪಸ್ ದಾರಿ ತಗೊಬಂದರೆ ಮತ್ತೆ ಒಂದು ದಾರಿ ತಪ್ಪುವನಲ್ಲ. ಎಂಥರ ಮಾಡ್ಕಾಂಬ, ಅದು ಒಂದವಳು ಹೇಳ್ದಂಗೆ ಕಂಡೆ ಕಾಂಬ, ನೀನೊಂದು ಗೆಟಪ್ ಚೇಂಜ್ ಮಾಡ್ಕೋ ಕಾಂಬ. ಥರ ಮಾಡ್ಕೊಂಡ್ಲಿ ಅಲ್ಲ. ನಾನೇನು ಯಾವುದಕ್ಕೇನು ಬೇಡ ಇದಂತೇನು ಹೇಳೋದಿಲ್ಲ. ಆರು ದೊಡ್ಡವರೆಲ್ಲ ಇಪ್ಪು ಮನೆ ಅಲ್ದ ಹಿರಿಯಕರು ಇಪ್ಪು ಮನೆ ಕಂಡು ಮಾಡಂತ ಹೇಳೋದಷ್ಟೇ. ಕಡೆಗೆ ಅಲ್ಲಿ ಅಲ್ಲೆಲ್ಲ ಹೆಣ್ಮಕ್ಳೆಲ್ಲ ಮಾಡ್ಕೊಂತವಲ್ಲ, ಆ ಕುಂಡಿ ಕೆಳಗೊಂದು ಪ್ಯಾಂಟ್ ಹಾಕೊಂಬುದು ಎದಿ ತೋರಂಗೆ ಬಟ್ಟೆ ಹಾಕೊಂಬುದು ಅಂಥದ್ದೆಲ್ಲ ಮಾಡೋಕೆ ಮಾತ್ರ ನಾವು ಬಿಡೋದಿಲ್ಲ ಅಷ್ಟೇ. ಅದೇ ಹಂಗೆ ನೀವು ಇಷ್ಟು ಹೇಳ್ರಲ್ಲ ಬಿಡಿ, ಇನ್ನು ಅವ್ರ ಯೋಚನೆ ಬಿಡಿ. ನೀವು ಅವ್ರನ್ನ ರೆಡಿ ಮಾಡೋ ಕೆಲಸ ಎಲ್ಲ ನಂದು. ಎಂಥರ ಮಾಡಿ ಒಟ್ಟವ್ರು ಮುಂಚಿನ ಕಣಂಗೆ ನನ್ನೊಟ್ಟಿಗಿದ್ರು ಅಷ್ಟೇ ಸಾಕು. ಫಸ್ಟಿ ಬೇಜಾರಾಗಿ ಇಪ್ಪದೊಂದು ಬಿಟ್ಟ ಖುಷಿಲಿದ್ರೆ ಕಾಣ 80% ಮೇಕಪ್ ಆದಂಗೆ ಲೆಕ್ಕ. ಇನ್ನು 20% ಮಾತ್ರ ಹೊರಗಿಂದ ಮಾಡೋಕ್ಕಾಗ್ಬೋದು. ಫಸ್ಟ್ ನಿಂದು ಇದೆಂತ ಇತ್ತಲ್ಲ ಬಿಹೇವಿಯರೇ ಚೇಂಜ್ ಮಾಡ್ಕಣಕ ಶ್ಯಾಮಲ. ಅದೇ ಫಸ್ಟ್ ಬೇಕಪ್ಪದು ನಿಂಗೆ. ನೀನು ಗುಣ ಫಸ್ಟ್ ಬದಲು ಮಾಡ್ಕೊ. ಆ ದುಡ್ಡು ಅಂತೆ ಕಾಣೋದನ್ನು ಫಸ್ಟ್ ಬಿಡು. ಅದು ಬಿಟ್ಟು ಬೇಕಾದಷ್ಟು ಖುಷಿ ಪಡೋದಿತ್ತು ಬೇರೆದೆಲ್ಲ ಜೀವನದಲ್ಲಿ ಅಂತ ನೆನ್ಪಿಟ್ಕೊ ಎಲ್ಲ ಸಮಾತ್. ಓ ಶ್ಯಾಮಲಕ್ಕ, ನೀವು ಫಸ್ಟ್ ಖುಷಿಯೇ ಇರೋ ಕಲೀನಿ. ಖುಷಿಯೇ ಇದ್ರೆ ಕಣ ಎಲ್ಲ ಉಳಿದೆಲ್ಲ ಅದ್ರ ಪಾಟಿಗೆ ಅದು ಸಮ ಆಗ್ತಾ ಹೋತ್ತು. ಕಾಲಕ್ರಮೇಣ ಎಲ್ಲ ಸಮ ಆಗ್ತು. ನೀವು ಆರಾಮದಲ್ಲಿ ಇರೀನಿ ಶ್ಯಾಮಲ. ಇನ್ನೀ ತಲೆ ಕೆಡ್ಸ್ಕೊಳ್ಬೇಡ, ನಾವೆಲ್ಲ ನಿನ್ನೊಟ್ಟಿಗಿತ್ತು. ನೀ ಧೈರ್ಯವಾಗಿರು, ಆರಾಮದಲ್ಲಿರಿ. ನೀ ಯಾವುದಕ್ಕೇನು ಮಂಡಿ ಕೆಡ್ಸ್ಕೊಳ್ಬೇಡ. ನೀನೊಂದು ಸಿಟ್ಟು ಸಡಿ ಮಾಡಬೇಡ ಮರಿತೆ ಅವಳ ಮೇಲೆ. ಮುಂಚೆ ಅವಳು ಬೇಜಾರಲ್ಲಿ ಇದ್ದಾಳು, ನಿಂಗೆ ಹಂಗಾರೆ ಅಷ್ಟು ಗೊತ್ತಿಲ್ಲ ಮರಿತೆ. ಅಯ್ಯೋ ಸಿಟ್ಟು ಮಾಡ್ಕೊಂಡು ಯಾರಿಗಿತ್ತು ಮಗ. ಇದೆಲ್ಲ ಮಾಡು ವ್ಯಾಷಕ್ಕೆ ನಂಗೊಂಥರ ಸಿಟ್ಟೇ ಬಂದಂಗೆ ಹಾಕೋದಷ್ಟೇ, ಮತ್ತೆಂತ ಅಲ್ಲ. ನಾವೆಲ್ಲ ಎಷ್ಟು ಕಷ್ಟ ಇದ್ರು ಎಷ್ಟು ಗಮ್ಮತ್ತಲ್ಲಿ ಇರೋದಿಲ್ಲ. ಇವಳು ತಂದು ಏಗಳು ಕಂಡು ತಲೆ ಮೇಲೆ ಎಲ್ಲ ಹಾಯ್ಕ ಓಡಾಡ್ರೆ ಹೊರ್ಗೂ ಪಪ್ಪು ಗಂಡಸರಿಗೆ ಎಂತ ಅನ್ಸುತ್ತೆ ಹೇಳು. ಅಯ್ಯೋ ಹೊರ್ಗೂ ಟೆನ್ಷನ್ ಇಲ್ಲೂ ಟೆನ್ಷನ್ ಅನ್ಸೋದಿಲ್ಲ ಹೇಳ್ಕೊಂಬ ನೀನೆ. ಅವಳು ಏಗಳಾರು ಒಂದು ನಗಾಡ್ಕೊಂಡು ಖುಷಿಯಾಗಿ ಮಾತಾಡೋದು ಎಪ್ಪನ್ಕ ಇಲ್ಲ. ಏಗಳಿಗೆ ಕಂಡ್ರು ಅವಳದ್ದು ಎಂತಾರ ಒಂದು ಹೊರಗಿಂದ ಯೋಚನೆ ಬಿಟ್ಟರೆ ಮನೆ ಸಂಸಾರ ಹೆಂಗೆ ನಡೆಸ್ಕೊಂಡು ಹೋಯ್ಕು ಅದು ಎಂಥ ಯೋಚನೆ ಎಂಬುದಿಲ್ಲ ಅವಳಿಗೆ. ಒಂದು ಗೃಹಸ್ಥಿಯ ಇಪ್ಪಕ್ಕೆ ಕಾಣ ಎಲ್ಲ ತಲೆಗೆ ಹಾಯ್ಕಣಕ್. ಹೌದಾ, ನಾವೀಗ ಎಷ್ಟು ಮಂದಿದ ಇದು ಮಾಡುತ್ತೆ ಮನೆ ವಿಷಯಕ್ಕೆ. ಅವಳಿಗೆ ಎಂಥದ್ದು ನಿಕ್ಕೇನು ಬೇಡ. ಎಂಥರ ಒಂಚೂರು ಕೆಲಸ ಮಾಡಿ ಕೊಟ್ಟಳು, ಅವಳು ಸ್ಕೂಲ್ ಆಯಿತು, ಎಂಥರ ಮಾಡ್ಕೊ ಪಾವಣಿ ಮಾಡ್ಕೊ. ಅದು ಯೋಚನೆಯೇ ಜಾಸ್ತಿ ಅದ್ದು. ಯೋಚನೆ ಜಾಸ್ತಿಯಾಗಿ ಹಿಂಗಾದ್ದದು. ಅದಕ್ಕೆ ಒಂಚೂರು ಸಿಟ್ಟು ಬಂದಂಗೆ ಹಾಪದು ನಂಗೆ ಬಿಟ್ಟರೆ ಮತ್ತೆಂತಕ್ಕೆ ನಾ ಸಿಟ್ಟು ಮಾಡ್ಕೊಂಬದಲ್ಲ. ಅವಳ ಮೇಲೆ ಸಿಟ್ಟು ಮಾಡ್ಕೊ ನಾನೆಂತ ಮಾಡೋದು. ನನ್ನ ಮಗನ ಸಂಸಾರವೇ ಹಾಳಾಪದಲ್ದ. ಎಂತ ಮಾಡೋಕ್ಕತ್ತ. ಒಂದೇ ಇವಳು ಅವನನ್ನು ರೆಡಿ ಮಾಡ್ಕೊ. ಇಲ್ಲ ನಾವೇ ಆ ಹೆಣ್ಣು ಎಲ್ಲಿತ್ತು ಏನ್ಕಂಡು ಆ ಹೆಣ್ಣಿನ ಕೈ ಕಲರ ಹಿಡ್ದು ಇನ್ಮೇಲಿಂದ ಈ ಸಾವಾಸ ಎಲ್ಲ ಬೇಡ ಮಗ, ಆಯ್ಲಿ ನಮ್ಮ ಮಗನೊಂದು ಉಳಿಸಿ ಕೊಡೋನ್ಕ ಬೇಡ್ಕಣ್ಕಷ್ಟೆ. ಬೇಡ ಯಾವಳ್ದು ಕಾಲಿಗೆಲ್ಲ ನೀವೆಲ್ಲ ವಯಸ್ಸಾದ್ರೆ ಬೀಳೋದು ಬೇಡ. ನಾನೇ ಎಂತಾರೋ ಮಾಡ್ತೆ, ನಾನೇ ಎಂತಾರೋ ಸ್ವಲ್ಪ ಬದಲಾತೆ ಕಾಂಬ. ಹಂಗಾರು ಅವ್ರ ದಾರಿ ಬತ್ತ ಅನ್ಕೊಂಡು